ಸೂರ್ಯನ ಕಿರಣ ಬೀಳುವಾಗ ಖುಷಿ ಆಗ್ತದೆ ನೋಡಿ. ಅಜ್ಜಿ ಈಗ ಕುತ್ಕೊಳ್ತಾರೆ, ರೈಲು ಹೋದ ನಂತರ ಇನ್ನು ದಾಟುದು ನಾವು. ಕಂದ ಹಾಯ್ ಕಂದ. ಗೈಸ್, ಎಲ್ರಿಗೊಂದು ಸಜೆಷನ್ ಏನು ಅಂತ ಹೇಳಿದರೆ, ಮಕ್ಕಳ ಎದುರಲ್ಲಿ ಮೊಬೈಲ್ ನೋಡ್ಲಿಕ್ಕೆ ಹೋಗಬೇಡಿ. ಅಂದರೆ ರೀಲ್ಸ್ ಎಲ್ಲ ಇದೆ ಅಲ್ವಾ, ಸೊ ಮಕ್ಕಳ ತಾಯಿ ಏನಾದರೂ ನೋಡ್ತಾ ಇದ್ದರೆ ಊಟ ಮಾಡುವಾಗ ಮತ್ತು ತಿಂಡಿ ತಿನ್ನುವಾಗ ಮಕ್ಕಳು ಹಠ ಕಟ್ಟುವಾಗ ಎಲ್ಲ ಮೊಬೈಲ್ ಕೊಟ್ಟು ಬಿಡ್ತೇವೆ, ರೀಲ್ಸ್ ನೋಡ್ತಾ ಇರ್ತಾರೆ. ಅದು ಎಷ್ಟು ಸೈಡ್ ಎಫೆಕ್ಟ್ ಗೊತ್ತಾ, ಮಕ್ಕಳ ಬ್ರೈನಿಗೆ ಅದು ತುಂಬ ಎಫೆಕ್ಟ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತುಂಬ ದಿನ ಆಗಿತ್ತು ಕನ್ನಡದಲ್ಲಿ ವ್ಲಾಗ್ ಮಾಡಿದೆ. ಸೊ ಕನ್ನಡದಲ್ಲಿ ವ್ಲಾಗ್ ಮಾಡುವಂತ ಇವತ್ತು ಮನಸ್ಸಾಯ್ತು. ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಹೇಳ್ತೇನೆ. ಒಂದು ವಾರ ಆಯಿತು ಕನ್ನಡದಲ್ಲಿ ವ್ಲಾಗ್ ಹಾಕದೆ, ಮತ್ತು ಯಾವುದೇ ವೀಡಿಯೋಸ್ ಹಾಕದೆ. ಹೇಳ್ತೇನೆ ಏನಂತ. ಸೊ ಅದಕ್ಕೂ ಮುನ್ನೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜಯ ಕವಿತಾಸ್ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೂರ್ಯನ ಕಿರಣ ಬೀಳುವಾಗ ಖುಷಿ ಆಗ್ತದೆ. ಏನು ಗೊತ್ತಾ, ನಾನು ಪ್ರತಿ ಸಲ ವ್ಲಾಗ್ ಸ್ಟಾರ್ಟ್ ಮಾಡೋದು ಹೇಳ್ತೇನೆ, ನಮ್ಮ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇದೆ. ಸೊ ಯಾರಿಗಾದರೂ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಉಂಟು. ಇದು ಹೇರ್ ಫಾಲ್ಗಾಗಿರ್ಬೋದು, ಮತ್ತು ಡ್ಯಾಂಡ್ರಫ್ಗೆ ಆಗಿರ್ಬೋದು, ಲಾಂಗ್ ಹೇರಿಗಾಗಿರ್ಬೋದು, ಬ್ಲ್ಯಾಕ್ ಹೇರ್, ಶೈನ್ ಹೇರ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ಅಮ್ಮ ನ್ಯಾಚುರಲ್ ಹೇರ್ ಶ್ಯಾಂಪು ಕೂಡ ಇದೆ. ಸೊ ಎರಡು ಕೂಡ ತಗೊಂಡು ನಿಮಗೆ ಆಫರಲ್ಲಿ ಸಿಗ್ತಾ ಉಂಟು. ಸೊ ಅದು ನಾನು ಆಫರ್ ಆದಷ್ಟು ಬೇಗ ಹಾಕ್ತೇನೆ. ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಉಂಟು, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಓಕೆನಾ. ಸದ್ಯಕ್ಕೀಗ ನಾನು ಲಚ್ಚುನ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಲಚ್ಚು ಎಲ್ಲಿ ಹೋಗಿದ್ದಾಳೆ ಅಂತ ಹೇಳಿದರೆ, ಇಲ್ಲೇ ನಮ್ಮ ಊರಲ್ಲಿ ಒಬ್ಬರು ಅಕ್ಕ ಬರ್ತಾರೆ, ಅವರ ಮಗಳು ಬಂದರೆ ಅವರ ಹಿಂದೆ ಹೋಗೋದು ಲಚ್ಚು. ಸೊ ಅದಕ್ಕೆ ಅಮ್ಮನಿಗೆ ಕಾಲ್ ಮಾಡಿದಾಗ ನನಗೆ ಗೊತ್ತಾಯಿತು, ಅಮ್ಮನವರು ಮನೇಲಿ ಇಲ್ಲ ಅಂತ ಹೇಳುವಾಗಲೇ ಗೊತ್ತಾಯಿತು. ಡ್ಯೂಟಿಯಿಂದ ಬಂದ ತಕ್ಷಣ ತಮ್ಮ ಹೇಳಿದ ಆಚೆ ಹೋಗಿದ್ದಾರೆ ಅಂತ. ಆಚೆ ಹೋದರೆ ಹೋಗೋದು ಅವರ ಮನೆಗೆ ಮಾತ್ರ. ಲಚ್ಚನ ಕರ್ಕೊಂಡು ಹೋಗಿರ್ತಾರೆ, ಅಮ್ಮ ಅವರನ್ನ ಲಚ್ಚನ ಕರ್ಕೊಂಡು ಬರಲಿಕ್ಕೆ ಹೋಗಿರ್ತಾರೆ. ಹಾಗಾಗಿ ಬರ್ತಾ ಇರ್ಬೋದು ಈಗ. ಸೊ ನಾನು ಅದಕ್ಕೆ ಅವರನ್ನ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಮತ್ತು ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಮಾಡದೆ, ಸೊ ಯಾಕೆ ಅಂತ ಹೇಳ್ತೇನೆ. ಸೊ ನನಗೆ ಏನು ಗೊತ್ತಾ, ತುಳುವಲ್ಲಿ ನಾನು ವ್ಲಾಗ್ ಮಾಡ್ತಾ ಇರ್ತೇನೆ. ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ ಮಾತಾಡುವಂಥದ್ದು ನಾವು ತುಳು ಭಾಷೆ, ಹಾಗಾಗಿ ಎಲ್ಲರೂ ತುಳುವಲ್ಲಿ ಮಾತಾಡ್ತಾ ಇರ್ತಾರೆ. ನಾನು ಕನ್ನಡದಲ್ಲಿ ಮಾಡುವಾಗ ನನಗೆ ಕನ್ನಡದಲ್ಲಿ ಕಂಟೆಂಟ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಇದಾಗ್ತದೆ ಅಷ್ಟೇ. ಇವತ್ತು ಮಾಡುವಂಥ ಹಠ ಇಟ್ಟು ಮಾಡ್ತಾ ಇದ್ದೇನೆ. ಮತ್ತೇನು ಅಂತ ಹೇಳಿದರೆ, ತುಂಬ ಜನ ಹೇಳ್ತಾ ಇದ್ರು ಪ್ರ್ಯಾಂಕ್ ಎಲ್ಲ ಕನ್ನಡದಲ್ಲಿ ಮಾಡಿ ಅಂತ. ಖಂಡಿತ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತು ಇವತ್ತು 2 ಡ್ರೆಸ್ ಬಂದಿದೆ ಮೀಶೋ ಕಡೆಯಿಂದ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಹೇಗುಂಟು ಅಂತ. ಮತ್ತು ಹೇಳಿ, ಮತ್ತು ಲಿಂಕ್ ಬೇಕಾದರೂ ಕೂಡ ಹೇಳಿ, ಓಕೆನಾ. ಮತ್ತು ಯಾವ ಥರದ ಕಂಟೆಂಟ್ ಮಾಡ್ಬೋದು, ನೀವೇ ಒಂದು ಸಜೆಷನ್ ಕೊಡಿ ನನಗೆ. ಡೈಲಿ ವ್ಲಾಗ್ ಬೇಕಾ ಕನ್ನಡದಲ್ಲಿ, ಹೇಗಿರಬೇಕು, ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ. ಆಗ ನಾನು ಖಂಡಿತ ಡೈಲಿ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ತುಳುವಲ್ಲಿ ಅಂತೂ ಇದೆ ಆಲ್ಮೋಸ್ಟ್, ತುಳು ಎಲ್ರಿಗೂ ರೀಚ್ ಆಗ್ತಾ ಇದೆ. ಕನ್ನಡ ಚಾನಲ್ ಕೂಡ ನನಗೆ ಇನ್ನೂ ಕೂಡ ಜಾಸ್ತಿ ಇದು ಮಾಡಬೇಕು. ಸದ್ಯಕ್ಕೆ ನೋಡಿ ನಮ್ಮ ಊರನ್ನು ತೋರಿಸ್ತೇನೆ. ನೋಡಿ ಹೇಗುಂಟು ನೋಡಿ, ಫುಲ್ಲು ಫಸ್ಟ್ ಟೈಮ್ ನಾನು ಹೇಳ್ತೇನೆ ಇಲ್ಲಿ. ಐಫೋನಲ್ಲಿ ಫಸ್ಟ್ ಕನ್ನಡ ವ್ಲಾಗ್ ಇದು, ತುಳುವಲ್ಲಿ ಮಾಡಿದ್ದೇನೆ. ಹೌದು ಅನಿಸುತ್ತೆ, ಹೌದಲ್ಲ? ಹೌದೌದು, ಐಫೋನಲ್ಲಿ ಫಸ್ಟ್ ವ್ಲಾಗ್ ಇದು. ಎಂತ ಹೇಳೋದು ನೋಡಿ, ಡೈರೆಕ್ಟಾಗಿ ಸೂರ್ಯನ ಕಿರಣ ಈ ಕಡೆ ಇಳ್ತಾ ಉಂಟು. ಈಗ ಇವರು ಬರೋದು ಕಾಣೋದಿಲ್ಲ, ಅಮ್ಮನವರು. 2 ದಾರಿ ಉಂಟು, ಆ ಕಡೆಯಿಂದ ಬಂದರೆ ಗೊತ್ತಾಗೋದಿಲ್ಲ. ನಾನು ಈ ಕಡೆಯಿಂದ ಹೋಗ್ತಾ ಇದ್ದೇನೆ. ಮಳೆ ಬರ್ತದೇ ಹೋಗ್ತದೆ ಇದೇ ಆಯ್ತಲ್ಲ. ಮತ್ತು ನಾನಾಗಲೇ ಹೇಳಿದ್ದಲ್ಲ ಯಾವ ಥರ ಕಂಟೆಂಟ್ ಬೇಕು, ಕಮೆಂಟಲ್ಲಿ ಹೇಳಿ. ಲಚ್ಚಿ ಮತ್ತು ಅಮ್ಮ ನಡ್ಕೊಂಡು ಬರ್ತಿದ್ದಾರಂತೆ. ಯಪ್ಪ, ನನಗೆ ನಡೆದು ಸಾಕಾಯಿತು. ಕಾಲ್ ಮಾಡಿದೆ ನಾನು. ಅಮ್ಮ ನಮ್ಮ ಮೊಬೈಲ್ ತಗೊಂಡು ಹೋಗಲಿಲ್ಲ, ಮನೆಯಲ್ಲೇ ಉಂಟು ಫೋನು. ಹಬ್ಬ, ನನಗೆ ಬಚ್ಚಿತು. ಮತ್ತು ಎಂಥದ್ದು ಹೇಳಲಿಕ್ಕೆ ಬಂದೆ ನಾನು. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ಕಾಂಪಿಟೇಷನ್ಸ್ ಎಲ್ಲ ಇಲ್ವಾ ಅಂತ. ಇಲ್ಲ, ನಾನು ವರ್ಷಕ್ಕೆ 2 ಕಾಂಪಿಟೇಷನ್ ಇನ್ನು, ತುಂಟ ಕೃಷ್ಣ ಮತ್ತು ಸ್ಮೈಲ್ ಪ್ಲೀಸ್ ಕಂದಮ್ಮ. ಅದು ಮಕ್ಕಳ ದಿನಾಚರಣೆಗೆ ನವಂಬರಲ್ಲಿ ಬರುತ್ತೆ. ಅದು ಅಕ್ಟೋಬರಲ್ಲಿ ಇಡುವ, ನೋಡುವ.
ಸೊ ಒಂದು ವರ್ಷಕ್ಕೆ 2 ಕಾಂಪಿಟೇಷನ್, ಮತ್ತು ಅದಕ್ಕಿಂತ ಜಾಸ್ತಿ ಇಲ್ಲ. ಲಚ್ಚು ಮತ್ತು ಅಮ್ಮ ಬಂದರು, ತೋರಿಸ್ತಾರೆ ನಿಮಗೆ. ಹಾಂ ಲಚ್ಚು ಮತ್ತೆ ಹಾಂ ದಾಟೋಲಿ ಬಲೆ ನೋಡಿ. ಲಚ್ಚು ಮತ್ತೆ ಅಜ್ಜಿ ಪುಲಿ ಇಬ್ಬರಿಸಿದ್ದಾರೆ ಇಲ್ಲಿ. ಹಾಂ ಅಲ್ಲಿ ರೈಲ್ ಕೂಡ ಬಂತು. ಅಬ್ಬಾ ನೋಡಿ, ಅಜ್ಜಿ ಪುಲಿ ಈಗ ಕುತ್ಕೊಳ್ತಾರೆ. ರೈಲು ಹೋದ ನಂತರ ಇನ್ನು ದಾಟುದು ನಾವು. ಕಂದ ಹಾಯ್ ಕಂದ. ಎಂತ ಎಂತ ಮಗ, ಯಾರು ಕೊಟ್ಟದ್ದು? ಅವಳ ಮುಖ ನೋಡಿ, ಆದ್ದು ಕಪ್ ಕಪ್ ಕಪ್ಪಾಗಿದೆ ಅಲ್ಲ ಕಂದ? ಹಾ ಕಂದ, ಲಚ್ಚು ವಾಯ್ ಲಚ್ಚು, ಎಂತದ? ಅವಳು ಹೇಳ್ತಾಳೆ ಹಾಗೆ, ಎಂತ ಎಂತ ಅಂತ. ನೋಡಿ ಟ್ರೈನ್ ಬಂತು. ಕಂದ ಎಂತದು ಕೈಯಲ್ಲಿ? ಎಂತ ಮಂಚ್ಯಾ? ಅವಳ ಮಾಮನ ಹತ್ರ ಮೆಲ್ಲ ಹೋಗಿ ಹೇಳಿಕೊಂಡವಳು, ಮಾಮ ಮಂಚಿ. ಹಾ ಹಾಗಾದ್ರೆ ಅಮ್ಮನೆ ಹೋದ್ದಾಯ್ತಾ? ಅವಳಿಗೆ ಅಲ್ಲಿ ಬರ್ತಾ ಇದ್ದಾಳೆ, ಕರ್ಕೊಂಡು ಹೋಗುವವಳು. ಇವತ್ತು ಅಮ್ಮನಿಗೆ ಬೋರ್ ಆಯ್ತು ಅಂತ ಹೇಳಿ ಅವರೇ ಬಂದ್ರ ಅಂತ. ಹಾ ಹೌದಾ ಅಮ್ಮ, ನೀವೇ ಬಂದದ? ಲಚ್ಚನ ನಡೆಸ್ತಿದ್ದಾರೆ ನೋಡಿ. ಕಲ್ಲಲ್ಲಿ ನಡೆದ್ರೆ ಕಾಲು ಗಟ್ಟಿಯಾಗುದಂತೆ. ನನ್ನ ಮಗಳನ್ನು ಕರ್ಕೊಂಡು ಹೋಗೋಳು ಬಂದ್ಲು ನೋಡಿ, ಅಲ್ಲಿ ಬರ್ತಿದ್ದಾಳೆ. ಅಲ್ಲಿಗೆಲ್ಲ ಪಪ್ಪನಿಲ್ಲ ಬರ್ತನ ಭಾರಿ ಆಟ. ಪಕ್ಕನ ಲಜ್ಜು ಮುಟ್ಟಿನ ಲಜ್ಜು ದಾಲಜ್ಜು. నేను ఇయ్యలేతో పోయినా ఎంతనే బాలేను బాలుగా బొంత బాలన్న కైతది అనుకున్నది కొరుడు ಯಾನ್ಕೊಳದು ಕೊಡ್ದನಗ ದಕ್ಕದು ಕೂಡ ನೋಡಿ ಹೆಂಗ್ ಬಚ್ಚಿದು ಕೊಂಡು ಹೆಂಗ್ ಬಚ್ಚಿನು ಅಲ್ಲೇ ಹೋಯ್ ಬೈಲಿಗೆ ಅಲ್ಲೇ ಬೈಲಿಗೆ ಬರ್ತಾನೆ ಏನಾದ್ರು ದುಂಬು ನಡ್ಕೊಂಡೇ ಇರ್ತಾನೆ ಬರ್ತಾನೆ ಇದೇ ಇರ್ತಾನೆ ರೈಲ್ದರ್ ಗುಲ್ಯ ರೈಲ್ದರ್ಗಳು ಕುಲ್ಲುನಾಗ ತಟ್ಟಿಗೆ ಪೂಯಿ ಅನ್ನಗ ಬೊಚ್ಚಿ ದೊಡ್ಡ ಬೊಚ್ಚಿ ಲಚ್ಚು ಏ ಲಚ್ಚು ಈಗ ತಿರ್ಗದು ಇಂಚು ಬಾಲೆ ಕಂದ ಏಪಲ ಬರ್ಪಲ ಏ ಗಂದ ಎಂತ ಹಾಯ್ ಪಲ್ಲೆ ಎಂತ ಅಮ್ಮಗ ಹಾಯ್ ಪಲ್ಲೆ ಎಂತ ಮಗ ಹಾಯ್ ಪಲ್ಲೆ ಎಂತ ಹೇಳು ಹಾಯ್ ಪಲ್ಲೆ ಬಾ ಚಿನ್ನಿ ಬರ್ಲಿ ಬಿಸಿ ಕಂದಮ್ಮ ಬಿಸಿ ಫುಲ್ಲು ಬಾಯ್ ಬಾಯ್ ಲಕ್ಷ್ಮಿ ಬಾಯ್ ಪಲ್ಲೆ ಬಾಯ್ ಪಲ್ಲೆ ಅಕ್ಕ ಬಾಯ್ ಪಲ್ಲೆ ಅಮ್ಮ ಮಗ ಇಂದ ಲಚ್ಚು ಸಿ ಅವು ಬಚ್ಚಿ ನನಗೆ ಫುಲ್ಲು ಬಾಪು ಗೊತ್ತಾಯ್ತಾ ಹಿಡ್ಕೊಳ್ಬಾರ್ದಂತೆ ಅವಳೇ ಬರ್ಬೇಕಂತೆ ಗೈಸ್ ಎಲ್ರಿಗೊಂದು ಸಜೆಷನ್ ಏನು ಅಂತ ಹೇಳಿದರೆ ಮಕ್ಕಳ ಎದುರಲ್ಲಿ ಮೊಬೈಲ್ ನೋಡ್ಲಿಕ್ಕೆ ಹೋಗಬೇಡಿ. ಅಂದರೆ ರೀಲ್ಸ್ ಎಲ್ಲ ಇದೆ ಅಲ್ವಾ. ಸೊ ನಾನು ಜಸ್ಟ್ ಮೊನ್ನೆ ಡಾಗ್ ಇದ್ದು ಹಾಕಿದ್ದೆ ರೀಲ್ಸ್, ಅದನ್ನೆಲ್ಲ ಹಚ್ಚಿ ನೋಡಿದ್ಲು. ಆನಂತರ ಸ್ಟಾರ್ಟ್ ಮಾಡಿದ್ದಾಳೆ ಡಾಗ್ ತೋರಿಸು ಡಾಗ್ ಅಂತ. ಸೊ ಈಗ ನನಗೆ ಅನಿಸ್ತು ಮಕ್ಕಳ ಎದುರಲ್ಲಿ ರೀಲ್ಸ್ ನೋಡಬಾರ್ದು. ನೋಡಿ ಡಾಗ್ ಅಂತ ಹೇಳ್ತಿದ್ದಾಳೆ ಅವಳೇ. ಡಾಗ್ ಇಲ್ಲ. ಸೊ ಹಾಗಾಗಿ ಈಗ ಹೊರಗಡೆ ಬನ್ನಿ, ಈಗ ಅದಕ್ಕೆ ಹೋಗ್ತಿದ್ದಾಳೆ ಡಾಗ್ ಅಂತ ಹೇಳಿ. ಒಂದು ಸಲ ತೋರಿಸಿದ್ರೆ ಮಕ್ಕಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಇದೇ ಸಾಕ್ಷಿ. ಮೊನ್ನೆ ಜಸ್ಟ್ ಒಂದು ಸಲ ತೋರಿಸಿದೆ ಅಷ್ಟೇ. ಅಂದರೆ ನಾನು ನೋಡ್ತಾ ಇದ್ದೆ, ಇದನ್ನೊಂದು ಡಾಗ್ ಅಂತ ಜಸ್ಟ್ ತೋರಿಸಿದ್ದು. ಇವಾಗ ನೋಡಿ ಡಾಗ್ ಅಂತಿದ್ದಾಳೆ.
ಅದಕ್ಕೆ ಯಾರಾದರೂ ಮಕ್ಕಳ ತಾಯಿ ಏನಾದರೂ ನೋಡ್ತಾ ಇದ್ದರೆ ಊಟ ಮಾಡುವಾಗ ಮತ್ತು ತಿಂಡಿ ತಿನ್ನುವಾಗ ಮಕ್ಕಳು ಹಠ ಕಟ್ಟುವಾಗ ಎಲ್ಲ ಮೊಬೈಲ್ ಕೊಟ್ಟು ಬಿಡ್ತೇವೆ, ರೀಲ್ಸ್ ನೋಡ್ತಾ ಇರ್ತಾರೆ. ಅದು ಎಷ್ಟು ಸೈಡ್ ಎಫೆಕ್ಟ್ ಗೊತ್ತಾ, ಮಕ್ಕಳ ಬ್ರೈನಿಗೆ ಅದು ತುಂಬ ಎಫೆಕ್ಟ್. ಸೊ ಅದಕ್ಕೋಸ್ಕರ ಕೊಡಬೇಡಿ ಮಕ್ಕಳಿಗೆ ಮೊಬೈಲ್ ಅಂತೂ ಕೊಡ್ಲಿಕ್ಕೆ ಹೋಗಿ. ನಾವು ಒಂದು ಸಲ ಕೊಟ್ಟು ಹೀಗೆಲ್ಲ ಆಯಿತು. ಈಗ ನಾನು ಆಟ ಆಡಲಿಕ್ಕೆ ಇಲ್ಲಿ ಬಾಲ್ ಎಲ್ಲ ತೊಗೊಂಡು ಬಂದಿದ್ದೇನೆ. ಸೊ ಇಲ್ಲಿ ಈಗ ಆಟ ಆಡೋದು ನಾವು, ಮೊಬೈಲ್ಗಿಂತ ಹೊರಗಡೆ ಆಟ ಆಡಿಸಿ. ಅದೇ ನಾವು ಬ್ಯುಸಿ ಇರ್ತೇವೆ ಅಂತ ಹೇಳಿ ಮಕ್ಕಳನ್ನು ಕಟ್ಟಿ ಹಾಕಬಾರ್ದು ಅಲ್ವಾ. ಈಗ ಮಗಳ ಜೊತೆ ಆಟ ಆಡಲಿಕ್ಕುಂಟು, ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ತೇನೆ ನೋಡು. ಲಚ್ಚು ಹೋಗಿ ಬಾಲ್ 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 ಅಲ್ಲ ಬಾಲ್, ಹಾಂ ಬೇಗ, ಹಾಂ ಬಾಲ್ 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 ಅಲ್ಲ ಬಾಲ್ ಅಲ್ಲ ಕನ್ನಲಿಮ್ಮ. ಎಂತ ಲಚ್ಚು ಎಂತ ಮಾವ ಬಂದ. ಲಚ್ಚು ಲಚ್ಚು ಬಾಲ್ ಮಂಚಿ 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 ಲಚ್ಚು ಪೋ ಬೊಚ್ಚಿ ಮಂಚಿ ಬೇಡ ಅಂತ ಅವಳಿಗೆ. ಮಂಚಿ ಬೊಚ್ಚಿ 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 ಮಾಮ ಬೊಚ್ಚಿ ದೆತ್ತೋನಿ ಮಗ ದೆತ್ತೋನಿ 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 ಅಮ್ಮ ಕೊಲ್ಲೆ ದೆತ್ತೊಂದು ಅಮ್ಮ ಕೊಲ್ಲೆ ದೆತ್ತೊಂದು ಕೊಲ್ಲೆ ಅಮ್ಮ ಬೊಚ್ಚಿ ಅವು ಗುಡ್ಡು ಬಾಬಾ ಅಲ್ಲ ಲಚ್ಚು ಗುಡ್ಡು ಬಾಬಾ ಅಲ್ಲ. ಬಾಲ್ ಬಾಲ್ ಅಲ್ಲಿ ಬಾಲ್ ಬಾಲ್ ತಾ ಮಗ, ಬಾಲ್ ತಾ ಹೋಗು, ಬಾಲ್ ತಾ ಆಟ ಆಡುವ ಹೋಗು, ಬಾಲ್ ತಾ ಎಲ್ಲಿ ಹೋಗು, ಬಾಲ್ ತಾ ಹೋಗು, ಬಾಲ್ 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 ಬಾಲ್. ಲಚ್ಚು ತಂದ್ಲು ತಂದು 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 ತಂದ್ಲು. ಈಗ ನೋಡು ನೋಡು ನೋಡು, ಓ ಬಾಲ್ 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 ಲಚ್ಚು ಬಾಲ್ ಲಚ್ಚು ಬಾಲ್ ಕಲ್ಸಕ್ಕರೆ ಇಟ್ಕೊಂಡು ಬಾಲ್ ಬಾಲ್ ಬಾಲ್. ಲಚ್ಚು ಬೇಕಾ ಲಚ್ಚುಗೆ ಕಲ್ಸಕ್ಕರೆ ಬೇಕಾ ಬೇಕಾ? ದೊಡ್ಡ ದೊಡ್ಡ ಕೊಲ್ಲೆ ಪೊಲ್ಲೆ ದೊಡ್ಡ ಕೊಲ್ಲೆ ಪೊಲ್ಲೆ ದೊಡ್ಡ ಕೊಲ್ಲೆ ದೊಡ್ಡ ಕೊಲ್ಲೆ ದೊಡ್ಡ నేను ಓಪನ್ ಅನ್ಪರ ದೇವಸ್ಥಾನದ್ದು ಕಲ್ಸೆಕ್ಕರೆ ಇತ್ತು, ಅದನ್ನು ತಿನ್ನುದಂತೆ ಅವಳು. ಮಕ್ಕಳಿಗೆ ಕಲ್ಸೆಕ್ಕರೆ ಒಳ್ಳೇದು ಕಫಕ್ಕೆಲ್ಲ. ಎಂತ ಲಚ್ಚದು ಎಂತ 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 ಎಂತದು ಎಲ್ಲ ಬಿತ್ತು. ಎಂತ ಲಚ್ಚದು Detole. Detole. Yang patonne. Burnu magawo. Detole yang patonne. Tille. Amma kallam. Ondamma. Ondamma. ಕಿಟ್. ಮೊನ್ನೆ ತುಳು ವಿಡಿಯೋ ನೋಡಿದವ್ರಿಗೆ ಗೊತ್ತಿರ್ಬೋದು, ಅಮ್ಮನನ್ನ ಪ್ರ್ಯಾಂಕ್ ಮಾಡಿದ್ದೊಂದು ಹಾಕಿದ್ದೆ. ನಾನು ಸಾಲ ಮಾಡಿದೆ ಅಂತ ಹೇಳಿ ಅಮ್ಮನ ಹತ್ರ ಪ್ರ್ಯಾಂಕ್ ಮಾಡಿತ್ತು. ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದೀರಿ, ಅಮ್ಮನ ಇನ್ನು ಆ ಥರ ಎಲ್ಲ ಪ್ರ್ಯಾಂಕ್ ಮಾಡಬೇಡಿ, ಪಾಪ ಅವ್ರ ಮುಖ ನೋಡಿ ಬೇಜಾರಾಗುತ್ತೆ ಹಾಗೆ ಅಂತ. ಇಲ್ಲ, ಅವರು ಆ ಕ್ಷಣಕ್ಕೆ ಬೇಜಾರಾದ್ರು, ಹೌದು, ಯಾಕಂದ್ರೆ ಮಗಳು ಪಾಪ ಸಾಲದಲ್ಲಿ ಬಿದ್ಲು ಹಾಗೆ ಅಂತ. ಬಟ್ ನಿಜವಾಗಿ ಅವರು ಏನು ಅತ್ತಿಲ್ಲ, ಜಸ್ಟ್ ಹೀಗೆ ಮಾಡಿದ್ರಷ್ಟೇ. ಎಲ್ಲರೂ ಆ ಥರ ಕಮೆಂಟ್ ಎಲ್ಲ ಹಾಕಿದ್ರಿ. ಅಮ್ಮನ ಹತ್ರ ಹೇಳಿದೆ ಹೀಗೆಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ. ಅದಕ್ಕೆ ನಾನು ಮಾತಾಡ್ತೇನೆ ಅಂತ ಹೇಳಿದ್ದಾರೆ. ನಾನು ಮಾತಾಡಿಸ್ಲಿಲ್ಲ ಅವರನ್ನು. ಅವರಿಗೆ ಹಾಗೆ ಇದು ಆಗೋದಿಲ್ಲ ಆಯಿತಾ, ಅದು ಒಂದು ಕ್ಷಣಕ್ಕೆ ಮಾತ್ರ, ಜಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಸೊ ಅದಕ್ಕೋಸ್ಕರ ನಾನು ಪ್ರ್ಯಾಂಕ್ ಮಾಡಿದೆ ಅಷ್ಟೇ. ತುಂಬ ಜನ ಹೇಳಿದ್ರಿ, ಅದರಲ್ಲೂ ಒಬ್ಬರು ಸಬ್ಸ್ಕ್ರೈಬರ್ ಅಂತ ಹೇಳಿಬಿಟ್ಟಿದ್ರು, ಏನಾದರೂ ಬೇರೆ ಟಾಪಿಕ್ ಕೊಟ್ಟಿದ್ರು. ಬಟ್ ನಾನು ಈ ಟಾಪಿಕನ್ನು ಚೂಸ್ ಮಾಡಿದೆ, ನನಗೆ ಈ ಟಾಪಿಕ್ ಓಕೆ ಅಂತ ಆಯಿತು ಅಮ್ಮನಿಗೆ. ಸೊ ಹಾಗಾಗಿ
ಸೊ ಯಾರಿಗಾದ್ರೂ ಇದರಿಂದ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಆಯಿತಾ. ನಾನು ತುಳುವಲ್ಲಿ ಹೇಳಬೇಕಿತ್ತು, ಬಟ್ ಕನ್ನಡ ವ್ಲಾಗ್ ಮಾಡ್ತಾ ಇರೋದ್ರಿಂದಾಗಿ ಹೇಳ್ತಾ ಇದ್ದೇನೆ.